ಎಲ್ಲರನ್ನು ಸೃಷ್ಟಿಸಿದ ಸರ್ವಶಕ್ತ ದೇವರೇ ನಿಮಗೆ ವಂದನೆ. ಉಳ್ಳಾಲ ಉಳಿಯ ಹೊಯ್ಗೆ ಪರಿಸರದಲ್ಲಿ ನೆಲೆಸಿರುವ ನಾವು ನಮ್ಮ ಪರಿಸರದ ನದಿದಡ ಹಾಗೂ ಪ್ರದೇಶಗಳನ್ನು ಸ್ವಚ್ಛಗೊಳಿಸಲು ಒಂದಾಗಿ ಸೇರಿರುತ್ತೇವೆ. ನಮ್ಮನ್ನು ಹರಸಿರಿ ಹಾಗೂ ಉತ್ತಮ ಆರೋಗ್ಯವನ್ನು ಕರುಣಿಸಿ ನಾವು ಮಾಡುವ ಕೆಲಸದ ಮೇಲೆ ತಮ್ಮ ಆಶೀರ್ವಾದವನ್ನು ದಯಪಾಲಿಸಿ ಈ ಕಾರ್ಯಕ್ರಮದ ಯಶಸ್ವಿಗಾಗಿ ನಡೆಸಲು ನಮಗೆ ಶಕ್ತಿ ನೀಡಿರಿ. ನಮಗೆ ಸಹಕಾರ ನೀಡಿದ ಎಲ್ಲರಿಗೂ ನಿಮ್ಮ ಆಶೀರ್ವಾದವಿರಲಿ. ಮತ್ತು ನನ್ನ ಊರಿನ ಸರ್ವ ನಿವಾಸಿಗಳೇ, ಪರಿಸರ ಸಂರಕ್ಷಣಾ ನಾಗರಿಕ ಒಕ್ಕೂಟ ಎಂಬ ಒಂದು ವ್ಯವಸ್ಥೆಯನ್ನು ಹುಟ್ಟುಹಾಕಿ ನಾವು ಪ್ರಕೃತಿದತ್ತವಾದ ನದಿ ನಾಶವಾಗುತ್ತಿರುವಾಗ ಅದರ ಜೊತೆ ನಮ್ಮ ಸಂತಾನ, ನಮ್ಮ ಭವಿಷ್ಯ, ನಮ್ಮ ಆರೋಗ್ಯವು ಕೂಡ ನಾಶವಾಗುತ್ತಿದೆ ಎಂಬುದನ್ನು ಮನಗಂಡು ಈ ಊರಿನ ಜನರನ್ನು ಜಾಗೃತಿಗೊಳಿಸಲು ಮತ್ತು ನದಿಯನ್ನು ಉಳಿಸುವ ಮೂಲಕ ಪ್ರಕೃತಿ ಮಾಲಿನ್ಯವನ್ನು ಅಂದರೆ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ಕಳೆದ 3 ವರ್ಷಗಳಿಂದ ಇಲ್ಲಿನ ಯುವಕರು ಸಜ್ಜಾಗಿದ್ದು ಅದರ ಪರಿಹಾರದ ಉಪಾಯವನ್ನು ನೋಡಿಕೊಂಡು ಅನ್ವೇಷಿಸಿಕೊಂಡು ನಾವು ಹೊರಟಾಗ ನಮ್ಮ ನೆರವಿಗೆ ಬಂದಂತಹ ನಮಗೆ ಮಾರ್ಗದರ್ಶಕರಾಗಿರುವಂತಹ ರಾಮಕೃಷ್ಣ ಮಿಷನ್ ಸ್ವಚ್ಛ ಮಂಗಳೂರು ವಿಭಾಗ ಇವರನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸಿದ. ನಾವು ನಮ್ಮ ನದಿ ನಮಗೆ ಗೊತ್ತು, ಒಂದು ದ್ವೀಪ ಪ್ರದೇಶದಲ್ಲಿ ನಾವು ಬದುಕುತ್ತಾ ಇದ್ದೇವೆ. ಇಲ್ಲಿ ಸ್ವಚ್ಛವಾಗಿ ಹರಿಯುತ್ತಿದ್ದಂತಹ ನದಿಯಲ್ಲಿ ಬಾಲ್ಯವನ್ನು ಕಳೆದವರು ನಾವು, ಈಜಾಡಿದವರು ನಾವು, ಮೀನು ಹಿಡಿದು ಬದುಕಿದವರು ನಾವು. ಆದರೆ ಈ ಎಲ್ಲ ಹಕ್ಕುಗಳು ನದಿ ಮಲಿನಗೊಂಡಾಗ ಕಸಿಯಲ್ಪಟ್ಟಿದೆ. ನದಿ ಮಲಿನಗೊಂಡಾಗ ನಮ್ಮೆಲ್ಲ ಬದುಕಿನ ಹಕ್ಕುಗಳು ಕೂಡ ಕಸಿಯಲ್ಪಟ್ಟಿದೆ. ನಮ್ಮ ಮಾತ್ರ ಅಲ್ಲ, ನದಿಯಲ್ಲಿ ಬದುಕುತ್ತಿರುವಂತಹ ಮೀನುಗಳು, ಅದೇ ರೀತಿ ಅನೇಕ ಚರಾಚರಗಳು ಇಂದು ನಶಿಸಿ ಹೋಗುತ್ತಾ ಇದೆ. ಇದರ ಬಗ್ಗೆ ನಾವು ಎಚ್ಚೆತ್ತುಕೊಳ್ಳದಿದ್ದರೆ ಈ ಊರಿನ ಬಗ್ಗೆ ಈ ಊರಿಗೆ ಬಂದಿರುವಂತಹ ಎರಗಿರುವಂತಹ ಪ್ರಾಕೃತಿಕ ವಿಕೋಪದ ಬಗ್ಗೆ ನಾವು ಎಚ್ಚೆತ್ತುಕೊಳ್ಳದಿದ್ದರೆ ಹೊರ ಊರಿನವರು ಅಥವಾ ಹೊರದೇಶದವರು ಬಂದು ನಮ್ಮ ಊರನ್ನು ರಕ್ಷಿಸಲು ಖಂಡಿತ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ನಾವು ಹಲವಾರು ಪ್ರಯೋಗಗಳನ್ನು ಮಾಡಿದೆವು. ಅದರಲ್ಲಿ ಸ್ಥಳೀಯ ನಗರಸಭಾ ಅಧ್ಯಕ್ಷರಿಗೆ, ತಂಡದವರಿಗೆ ನಮ್ಮ ಮನವಿಯನ್ನು ಸಹಿ ಸಂಗ್ರಹದೊಂದಿಗೆ ಕೊಟ್ಟಾಗ ಅಲ್ಲಿಯೂ ಕೂಡ ನಮಗೆ ನೀರಸ ಪ್ರತಿಕ್ರಿಯೆ ಆಯಿತು. ಆ ನಂತರ ನಾವು ಸ್ವಚ್ಛ ನದಿ ಸ್ವಚ್ಛ ಮನಸ್ಸು ಎಂಬ ರೀತಿಯಲ್ಲಿ ಎಲ್ಲರ ಮನೆ ಬಾಗಿಲಿಗೆ ಒಂದು ಕರಪತ್ರವನ್ನು ನೀಡುತ್ತಾ ಬ್ಯಾನರ್ಗಳನ್ನು ಕಟ್ಟುತ್ತಾ ಜಾಗೃತಿಯನ್ನು ಮಾಡಲು ಶುರು ಮಾಡಿದೆವು. ಈ ವರ್ಷ 2019ರಲ್ಲಿ ರಾಮಕೃಷ್ಣ ಮಿಷನ್ ಇವರ ಒಂದು ಕಾರ್ಯಕ್ರಮವನ್ನು ನಾನು ರೇಡಿಯೋದಲ್ಲಿ ಆಲಿಸಿದೆ. ನನಗೆ ಆಶ್ವಾಸವಾಯಿತು. ಯಾಕೆಂದರೆ ನಮ್ಮ ಸ್ವಚ್ಛತಾ ಬಗೆಗಿನ ಈ ಒಂದು ಭಾವನೆಗೆ ಪೂರಕವಾಗಿ ಕೆಲಸ ಮಾಡುವ ಒಂದು ಉತ್ತಮ ಒಂದು ತಂಡ, ಅವಿರತವಾಗಿ ಶ್ರಮಿಸುವ ತಂಡ ಇದೆ. ಇವರ ಮುಖಾಂತರ ನಮ್ಮ ಸಮಸ್ಯೆಯನ್ನು ಬಗೆಹರಿಸಬಹುದು ಎಂಬ ದೃಢವಾದ ವಿಶ್ವಾಸದಿಂದ ಅವರ ಬಾಗಿಲನ್ನು ತಟ್ಟಿದೆ. ನಿರಂತರವಾಗಿ ನಾನು ಮತ್ತು ನನ್ನ ಗೆಳೆಯರು ಸೇರಿ, ಯುವಕರು ಸೇರಿ, ಅದರಲ್ಲಿ ಮುಖ್ಯವಾಗಿ ಅರುಣ್ ಡಿಸೋಜ, ಲಾಯ್ಡ್ ಡಿಸೋಜ, ಸುರೇಶ್ ಜನಾರ್ದನ್ ಸೇರಿದಂತೆ ಕೆಲವರು ನಾವು ನಿರಂತರವಾಗಿ ಅವರ ಸಾಪ್ತಾಹಿಕ ಸಭೆಗಳಿಗೆ ಸೇರಿ ಅವರ ಜೊತೆ ನಮಗೆ ಬೇಕಾಗಿರುವಂತಹ ಸಮಸ್ಯೆಯ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ನಾವು ನಿರತರಾದೆವು. ಆ ನಂತರ ಅವರ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರಿಗೆ ನಮ್ಮ ಮನವಿಯನ್ನು ಸಲ್ಲಿಸಿದೆವು. ಅದೇ ರೀತಿ ಪರಿಸರ ಇಲಾಖೆಗೆ, ಜೀವಿ ಪರಿಸ್ಥಿತಿ, ಅದೇ ರೀತಿ ಅರಣ್ಯ ಇಲಾಖೆಗೆ, ಹೀಗೆ ನಮ್ಮ ಅಧಿಕಾರಿ ವರ್ಗದವರಿಗೆ ನಮ್ಮ ಮನವಿ ಹೋಗ್ತಾ ಇದೆ. ಆದರೆ ಈ ಮನವಿಗಳಲ್ಲೂ ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆ ಅಥವಾ ಪರಿಣಾಮ ಬೀರಲು ಸಾಧ್ಯವಿಲ್ಲ. ಯಾಕೆಂದರೆ ನಮ್ಮ ಊರಿನವರಿಗೆ ನಮ್ಮ ಊರಿನ ನದಿ ಉಳಿಬೇಕು, ಅದರ ಮುಖಾಂತರ ಇಲ್ಲಿನ ಪರಿಸರ ಉಳಿಯಬೇಕು ಎಂಬ ಕಾಳಜಿ ಇದ್ದರೆ ಮಾತ್ರ ನಮ್ಮ ಕಾಳಜಿಗೆ, ನಮ್ಮ ಆಸಕ್ತಿಗೆ, ನಮ್ಮ ಬೇಡಿಕೆಗಳಿಗೆ ಅಧಿಕಾರಿ ವರ್ಗದವರು ಸ್ಪಂದಿಸಲು ಸಾಧ್ಯ ಎಂಬುದನ್ನು ಮನಗಂಡುಕೊಂಡು ಕಳೆದ 1.5 ತಿಂಗಳಿಂದ ಈ ಪರಿಸರದ ದೇವಸ್ಥಾನದ ಚಾವಡಿಯಲ್ಲಿ ಪ್ರತಿ ವಾರ ನಾವು ಸಭೆಗಳನ್ನು ಆಯೋಜಿಸಿದೆವು. ನಮಗೆ ಆ ಸಭೆಗಳನ್ನು ಆಯೋಜಿಸುವ ಮೂಲಕ ಒಂದು ನಿರಂತರವಾದ ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಬೇಕು ಎಂದು ತೀರ್ಮಾನಿಸಿದೆವು. ಅದರ ಪ್ರಥಮ ಹಂತದ ಸಾಮೂಹಿಕ ಶ್ರಮದಾನ ಇವತ್ತು ನಡೀತಾ ಇದೆ. ಇದು ಈ ಶ್ರಮದಾನವು ಎಲ್ಲ ಈ ಪ್ರದೇಶದ ಅಂದರೆ ಪರಿಸರ ಸಂರಕ್ಷಣಾ ನಾಗರಿಕ ಒಕ್ಕೂಟ ಈ ವ್ಯವಸ್ಥೆ ಅಡಿಯಲ್ಲಿ ಉಳ್ಳಾಲದ ಉಳಿಯ, ಹೊಯ್ಗೆ, ಮಾರ್ಗತಲೆ, ಕಟ್ಟತಲೆ, ಕಕ್ಕೆತೋಟ, ಪಾಂಡೆಲ್ಪಕ್ಕ, ಕೊಟ್ಟಾರ, ಕೋಡಿ ಮತ್ತು
ಕೋಟೆಪುರ ಈ ನದಿ ತೀರದಲ್ಲಿ ಬದುಕುತ್ತಿರುವಂತಹ ಎಲ್ಲ ಜನನಿವಾಸಿಗಳು, ಸಂಘ ಸಂಸ್ಥೆಗಳು, ಧಾರ್ಮಿಕ ಮುಖಂಡರು ಎಲ್ಲರೂ ಕೂಡ ಒಂದು ವೇದಿಕೆ ಅಡಿಯಲ್ಲಿ ಬಂದಿದ್ದಾರೆ ಎಂಬುದು ನಿಜವಾಗಿಯೂ ಇದು ನಮಗೆ ಪ್ರಕೃತಿ ನೀಡಿದ ಆಶೀರ್ವಾದ. ಈ ಆಶೀರ್ವಾದವನ್ನು ನಾವು ಕಾಪಾಡಿಕೊಂಡು ಮುಂದಿನ ದಿನದಲ್ಲಿ ನಮ್ಮ ಕಾರ್ಯಕ್ರಮ ಈಗಾಗಲೇ ನಾವು ಯೋಜಿತ ಪಟ್ಟಿ ಮಾಡಿದ್ದೇವೆ, ನಿರ್ಧರಿಸಿದ್ದೇವೆ. ಬರುವ ತಿಂಗಳು ಕ್ರಿಸ್ಮಸ್ ತಿಂಗಳಾಗಿರುವುದರಿಂದ ಆ ತಿಂಗಳಲ್ಲಿ ನಾವು ಚರ್ಚ್ ಮತ್ತು ಇಲ್ಲಿನ ಕೆಲವು ಚಾಪೆಲ್ಗಳ ಕೇಂದ್ರವನ್ನಾಗಿಟ್ಟು ಎಲ್ಲ ಬಾಂಧವರು ಕೂಡಿ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಲಿದ್ದೇವೆ ಬರುವ ತಿಂಗಳು 22ರಂದು. ಅದೇ ರೀತಿ ಜನವರಿ ತಿಂಗಳನ್ನು ಮಾರ್ಗತಲೆ ಮಸೀದಿಯನ್ನು ಕೇಂದ್ರವಾಗಿಟ್ಟುಕೊಂಡು ಇಲ್ಲಿನ ಹಿಂದೂ, ಕ್ರೈಸ್ತ, ಮುಸಲ್ಮಾನರು ಎಲ್ಲರೂ ಸೇರಿ ಆ ಕೇಂದ್ರವನ್ನು ನಾವು ಸ್ವಚ್ಛತೆಯ ಕಾರ್ಯಕ್ರಮವನ್ನು ಅಲ್ಲಿ ಕೂಡ ಜನವರಿ 26ರಂದು ನಾವು ಆಯೋಜಿಸಿಕೊಂಡಿದ್ದೇವೆ. ಅದೇ ರೀತಿ ಫೆಬ್ರವರಿ 22ರಂದು ಇಲ್ಲಿ ವಾರ್ಷಿಕ ಜಾತ್ರೆ ನಡೆಯುತ್ತದೆ ನಮ್ಮೂರ ಕ್ಷೇತ್ರದಲ್ಲಿ, ಶ್ರೀ ಉಳ್ಳಾಲ್ತಿ ಧರ್ಮಾರಸರ ಕ್ಷೇತ್ರದಲ್ಲಿ, ಶ್ರೀ ಉಳ್ಳಾಲ್ತಿ ದೇವಸ್ಥಾನದಲ್ಲಿ ಜಾತ್ರೆ ನಡೆಯುತ್ತದೆ. ಈ ಸಂದರ್ಭದಲ್ಲಿ ಕೂಡ ಈ ವರ್ಷದ ಜಾತ್ರೆಯ ಸ್ವಚ್ಛತಾ ಕಾರ್ಯಕ್ರಮವನ್ನು ಈ ಊರಿನ ಹಿಂದೂ, ಕ್ರೈಸ್ತ, ಮುಸಲ್ಮಾನರು ಎಲ್ಲರೂ ಸೇರಿಕೊಂಡು ನಾವು ಮಾಡುತ್ತೇವೆ, ಇದನ್ನು ನಿರಂತರವಾಗಿಸುತ್ತೇವೆ ಎಂಬ ಪಣವನ್ನು ತೊಟ್ಟಿದ್ದೇವೆ. ನಾವೊಂದು ಮಾತನ್ನು ಹೇಳಲು ಇಲ್ಲಿ ಬಯಸುತ್ತೇನೆ, ನಮ್ಮಲ್ಲಿ ಪ್ರಾಮಾಣಿಕವಾದ, ನಿಷ್ಕಳಂಕವಾದ ಒಂದು ಉದ್ದೇಶ ಇದೆ. ಅದು ಮಾತ್ರ ಬಿಟ್ಟು ಯಾವುದೇ ರಾಜಕೀಯ ಇರಲಿ, ಯಾವುದೇ ಸಾಮುದಾಯಿಕತೆ ಇರಲಿ, ಅವು ಎಲ್ಲವನ್ನು ಬದಿಗೊತ್ತಿಕೊಂಡು ಆ ನಮ್ಮ ನಂಬಿಕೆಯನ್ನು ಇರಿಸಿಕೊಂಡೇ ನಾವು ಸಾಮಾಜಿಕವಾದ ಈ ಸಮಸ್ಯೆಯನ್ನು ಹೊಡೆದೋಡಿಸಲು, ಇಲ್ಲಿ ಎಲ್ಲರಿಗೂ ನೆಮ್ಮದಿಯುತ ಬಾಳನ್ನು ಬದುಕುವಂತಾಗಲು, ನಮ್ಮ ಮುಂದಿನ ತಲೆಮಾರು ಉನ್ನತವಾದ ಒಂದು ನಿರ್ಮಲವಾದ ನದಿಯ ಸಂಕಲ್ಪದೊಂದಿಗೆ, ಅಂದರೆ ಅದರ ಕನಸಿನೊಂದಿಗೆ ಅದನ್ನು ನನಸು ಮಾಡಲು ನಾವು ಪಣ ತೊಟ್ಟಿದ್ದೇವೆ. ಇದರ ಜೊತೆ ತಾವೆಲ್ಲರೂ ಸದಾ ಇರುತ್ತೀರಿ ಎಂಬ ನಂಬಿಕೆಯೊಂದಿಗೆ ನಮ್ಮ ಹೆಜ್ಜೆಯನ್ನು ಮುಂದಿಡ್ತಾ ಇದ್ದೇವೆ. ನನ್ನ ಕರ್ತವ್ಯ ಸ್ವಾಗತ ಮಾಡುವುದು. ಸ್ವಾಗತಕ್ಕಾಗಿ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ರಾಮಕೃಷ್ಣ ಮಠದ ಸಂಯೋಜಕರಾಗಿರುವಂತಹ ಶ್ರೀಯುತ ಉಮಾನಾಥ್ ಕೋಟೆಕರ್ ಇವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಹೆರಾಲ್ಡ್ ಡಿಸೋಜರ್ ಅವರು ಹೂವನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳುತ್ತಾರೆ. ಎಲ್ಲ ಅತಿಥಿಗಳು ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಈಗ ಅತಿಥಿಗಳಿಂದ ಉದ್ಘಾಟನಾ ಶುಭಾಷಿತ ನುಡಿಗಳು, ಅತಿಥಿಗಳು ಶುಭಾಷಿತ ನುಡಿಯನ್ನು ಮಾಡಲಿದ್ದಾರೆ. ಆದಷ್ಟು ಬೇಗ ಎಲ್ಲರೂ, ಇದು ಸಾಂಕೇತಿಕವಾಗಿ ಇಲ್ಲಿ ಉದ್ಘಾಟನೆ, ಸ್ವಚ್ಛತಾ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ. ಇದರ ನಂತರ 3 ತಂಡಗಳಾಗಿ ಈ ಪ್ರದೇಶದಾದ್ಯಂತ ತಂಡೋಪತಂಡವಾಗಿ ಹೊರಡಲಿದ್ದಾರೆ. ಇಲ್ಲಿ ಅದಕ್ಕೆ ಮಾರ್ಗದರ್ಶಕರಾಗಿ ಕೆಲವು ಜನರ ಹೆಸರನ್ನು ಹೆಸರಿಸಲಾಗಿದೆ. ಅತಿಥಿಗಳು ವೇದಿಕೆಗೆ ಬಂದು ನಮ್ಮ ಮುಂದಿನ ಕಾರ್ಯಕ್ರಮವನ್ನು ಮುಂದುವರಿಸಲು ಆಂತರಿಕ ಒಕ್ಕೂಟದ ಅಡಿಯಲ್ಲಿ ನಡೆಯುವ ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದಿರುವ ಎಲ್ಲ ಸ್ವಯಂ ಸೇವಕ ಕಾರ್ಯಕರ್ತರೇ, ತಮಗೆಲ್ಲರಿಗೂ ಹೃದಯ ಸ್ಪರ್ಶಿಯಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ನಾವು ವಾಸಿಸುವ ಭೂತಾಯಿ ಸಮೃದ್ಧಗಳ ಸಮ್ಮಿಲನವಾಗಿದೆ. ನೆಲ, ಜಲ, ಇಲ್ಲಿನ ಕೃಷಿ, ಅದೇ ರೀತಿ ಇಲ್ಲಿನ ಎಲ್ಲವೂ ನಮಗೆ ದೇವನೊದಗಿಸಿದ ಅನುಗ್ರಹವಾಗಿದೆ. ಅದೆಲ್ಲವನ್ನು ನಮ್ಮ ಭೂವಾಸಕ್ಕೆ ಯೋಗ್ಯವಾಗಿ, ಅದಕ್ಕೆ ಅನುಗುಣವಾಗಿ ಬಳಸಿಕೊಂಡು ಮುಂದೆ ಹೋಗುವಂತಹ ಒಂದು ಜವಾಬ್ದಾರಿ ಮಾನವರಾದ ಈ ಭೂನಿವಾಸಿಗಳಾದ ನಮ್ಮ ಮೇಲೆ ಇದೆ. ಆದರೆ ಅದೆಲ್ಲವನ್ನು ದುರ್ಬಳಕೆ ಮಾಡಿಕೊಂಡು ವಿಷಯುಕ್ತವಾಗಿ ಇಲ್ಲಿನ ನೆಲ ಜಲವನ್ನು ಪರಿವರ್ತಿಸಿದಂತಹ ಕುಖ್ಯಾತಿ ಇಲ್ಲಿನ ಮನುಷ್ಯರ ಒಂದು ದರ್ಪ ಮನೋಭಾವ ಎಂದು ಹೇಳದೆ ವಿಧಿಯಿಲ್ಲ. ವಾಸಯೋಗ್ಯವಾದ ಈ ಭೂಪದರವು ಎಲ್ಲ ರೀತಿಯಲ್ಲೂ ಕೂಡ ವಿಷಕಾರಿ ವಸ್ತುಗಳ ಆವಾಸವಾಗಿ, ವಿಷಕಾರಿ ಜಂತುಗಳ ಆವಾಸವಾಗಿ ಮಾರ್ಪಟ್ಟಿರುವುದು ಈ ಮಾನವನ ಕೈಗಳಿಂದ ಬಂದೊದಗಿದ ವಿಪತ್ತಿನಿಂದ ಎಂದು ನಮಗೆ ಮನದಟ್ಟು ಮಾಡಬಹುದು. ಹೌದು, ನಮ್ಮ ನೆಲ ಜಲವು ಇಂದು ಮಾರಕವಾದ ರೋಗಗಳಿಗೆ ದೊಡ್ಡ ಒಂದು ಕೇಂದ್ರವಾಗಿ ಮಾರ್ಪಟ್ಟಿದೆ. ನಮ್ಮ ಇಲ್ಲಿ ಕಾರ್ಖಾನೆಗಳು ಕೂಡ ಎಲ್ಲ ರೀತಿಯಲ್ಲೂ ಕೂಡ ವಿಷ ಪದಾರ್ಥಗಳನ್ನು ನಮ್ಮ ಇಲ್ಲಿನ ನೆಲ ಜಲಗಳಿಗೆ ಬಿಡುವ ಕಾರಣದಿಂದಲೇ ಎಲ್ಲ ರೀತಿಯಲ್ಲೂ ಕೂಡ ಇಂದು ಮಾನವ
ರೋಗ ರುಜಿನಗಳಿಗೆ, ದೊಡ್ಡ ದೊಡ್ಡ ಪರೀಕ್ಷಣಗಳಿಗೆ ಈಡಾಗುತ್ತಾ ಇದ್ದಾನೆ. ಆದ್ದರಿಂದ ಮಾನವ ಇದೆಲ್ಲವನ್ನೂ ಕೂಡ ಪರಿವರ್ತಿಸದಿದ್ದರೆ ಈಗಲೇ ನಮ್ಮ ಸ್ವಾಗತ ಭಾಷಣದಲ್ಲಿ ಹೇಳಿದಂತೆ ನಮಗೂ ನಮ್ಮ ಸಂತಾನಕ್ಕೂ ಖಂಡಿತವಾಗಿಯೂ ಕಷ್ಟ ಕಾರ್ಪಣ್ಯಗಳ, ರೋಗ ರುಜಿನಗಳ ಎಲ್ಲವನ್ನೂ ಕೂಡ ಅನುಭವಿಸುವಂತಹ ಒಂದು ಸಾಧ್ಯತೆ ತೀರಾ ಅಲ್ಲಗಳೆಯಲಾಗದು. ಆದ್ದರಿಂದ ಅದೆಲ್ಲವನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ನಮ್ಮ ಈ ನಾಗರಿಕ ಒಕ್ಕೂಟ ಎಲ್ಲ ರೀತಿಯಲ್ಲೂ ಕೂಡ ಜನರ ಗಮನ ಸೆಳೆಯಲು, ಸರ್ಕಾರದ ಗಮನ ಸೆಳೆಯಲು ಎಲ್ಲ ರೀತಿಯಲ್ಲೂ ಕೂಡ ನಡೆಸುವ ಹೋರಾಟದ ಭಾಗವಾಗಿ ಇಂದಿನ ಈ ಸ್ವಚ್ಛತಾ ಕಾರ್ಯಕ್ರಮ ಎಲ್ಲ ರೀತಿಯಲ್ಲೂ ಕೂಡ ಹೃದಯ ಸ್ಪರ್ಶಿಯಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಯಶಸ್ಸನ್ನು ಕೂಡ ನಾನು ಕೋರುತ್ತಾ ಇದ್ದೇನೆ. ಮಾತಿಗೆ ಇರುವುದರಿಂದ ನನಗೆ ಹೇಳಿದರು, ನನಗೆ ತುಂಬ ಸಂತೋಷವಾಗ್ತಾ ಇದೆ. ಜನಹಿತ ಕಾರ್ಯಕ್ರಮಗಳನ್ನು ನಾವೆಲ್ಲರೂ ಒಟ್ಟಿಗೆ ಸೇರಿ ಧರ್ಮಗಳನ್ನು ಎಲ್ಲ ಬದಿಗೊತ್ತಿ ಎಲ್ಲರೂ ಇಲ್ಲಿ ಒಟ್ಟು ಸೇರಿದ್ದನ್ನು ನೋಡಿ ನನ್ನ ಆತ್ಮ ತುಂಬಿ ಬಂತು. ನಿಜವಾಗಿ ಕ್ರೈಸ್ತರು, ಹಿಂದೂ, ಮುಸ್ಲಿಂ ಎಲ್ಲರೂ ಸೇರುವಾಗ ಒಂದೇ ಮನೋಭಾವನೆಯಿಂದ ನಾವು ಮಾಡುವಾಗ ಅದೇ ಸ್ವಚ್ಛತೆ. ಅದು ನಮ್ಮ ಊರಿನ ಸ್ವಚ್ಛತೆ ಮಾತ್ರವಲ್ಲ, ನಮ್ಮ ಮನೋಭಾವನೆಯ ಸ್ವಚ್ಛತೆ. ಆದ್ದರಿಂದ ನಾನು ಇವತ್ತು ನೀವೆಲ್ಲ ಕೇಳಿದ್ದೀರಿ, ನನ್ನ ಆರೋಗ್ಯ ನನ್ನ ಕೈಯಲ್ಲಿ, ಸಮುದಾಯ ಆರೋಗ್ಯ ನಮ್ಮೆಲ್ಲರ ಜವಾಬ್ದಾರಿ ನಮ್ಮೆಲ್ಲರ ಕೈಯಲ್ಲಿ. ಅದನ್ನು ಇವತ್ತು ನಾವೆಲ್ಲರೂ ತೋರಿಸ್ತಾ ಇದ್ದೇವೆ. ಸಮುದಾಯ ಆರೋಗ್ಯ ಅಂತ ಹೇಳುವಾಗ ನನಗೆ ಒಂದು ವಾಕ್ಯ ಮಾತ್ರ ಹೇಳಲಿಕ್ಕೆ ಬೇಕು. ನಮ್ಮ ಮನೋಭಾವನೆ ಹೇಗಿದೆ? ಹೊರಗಡೆ ನಾವೆಲ್ಲರೂ ಚಂದ ಡ್ರೆಸ್ ಹಾಕಬೇಕು, ಎಲ್ಲ ಹಾಕಬೇಕು. ಆದರೆ ನಾವೊಂದು ಪ್ರಯಾಣ ಮಾಡುವಾಗ ಒಂದು ಟಾಯ್ಲೆಟ್ಗೆ ಹೋದರೆ ನಮಗೆ ಅಲ್ಲಿ ಅರ್ಥ ಆಗ್ತದೆ ನಮ್ಮ ಸಮುದಾಯದ ಜವಾಬ್ದಾರಿ ನಾವು ಎಷ್ಟು ತಗೊಂಡಿದ್ದೇವೆ ಅಂತ. ನಮ್ಮ ಅಮ್ಮ ಹೇಳ್ತಾ ಇದ್ರು, ಯಾವಾಗಲೂ ನೀನು ಊಟ ಮಾಡುವ ಪ್ಲೇಟ್ ಹಾಗೂ ಒಂದು ಟಾಯ್ಲೆಟ್ನ ಒಂದು ಪ್ಲೇಟ್ ಒಂದೇ ಲೆಕ್ಕ, ಒಂದೇ ಸಮಾನ ಕ್ಲೀನ್ ಇರಬೇಕು ಅಂತ. ಆದರೆ ನಾವೆಲ್ಲರೂ ಹೋಗ್ತೇವೆ, ನಮಗೆ ಕ್ಲೀನ್ ಬೇಕು, ಇನ್ನೊಬ್ಬರಿಗೆ ನಾವು ಏನನ್ನು ಬಿಟ್ಟು ಬರ್ತೇವೆ ಎಂಬುದನ್ನು ನಾವು ಯಾರೂ ಯೋಚಿಸುವುದಿಲ್ಲ. ಆದ್ದರಿಂದ ನಮ್ಮ ನಿಜವಾದ ಸ್ವಚ್ಛತೆ ಎಂಬುದು ಮನೋಭಾವನೆಯಲ್ಲಿ ಇರಬೇಕು. ನಮ್ಮ ಕಾರ್ಯಗಳು ಯೋಚನೆಯಲ್ಲೂ, ಮಾತಿನಲ್ಲೂ, ಕಾರ್ಯಗಳಲ್ಲೂ ಇದ್ದರೆ ಖಂಡಿತವಾಗಿಯೂ ಅದು ಬರ್ತದೆ. ಇದು ಕೇವಲ 2-3 ದಿನದ ನಾಟಕ ಆಗದೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ಅದು ಹೊರಗಿನ ವೈಯಕ್ತಿಕ ಸ್ವಚ್ಛತೆ ಹಾಗೂ ಮನೋಭಾವನೆ ಹಾಗೂ ಆಧ್ಯಾತ್ಮಿಕ, ಸಾಮಾಜಿಕ ಎಲ್ಲ ಥರದ ಸ್ವಚ್ಛತೆ ನಮ್ಮಲ್ಲಿದ್ದರೆ ನಾವು ಯಾವ ಕೆಲಸ ಮಾಡುವಾಗಲೂ ನನ್ನ ಬಗ್ಗೆ ಮಾತ್ರ ಯೋಚಿಸದೆ 10 ಜನರ ಬಗ್ಗೆ ಯೋಚನೆ ಮಾಡಲು ನಮಗೆ ಅದು ಸಾಧ್ಯವಾಗ್ತದೆ. ಎರಡನೇದು ನಿಮಗೆ ಒಂದು ಜೋಕಲ್ಲ, ಇದು ನೀವು ಕೇಳಿದ್ದಿರಬಹುದು. ಒಂದು ಯುವಕ ಹೇಳ್ತಾನೆ ಅಮ್ಮನ ಹತ್ರ, ಅಮ್ಮ ಕಚ್ರಾವಾಲಿ ಬಂದಿದ್ದಾರೆ ಅಂತ. ಅಮ್ಮ ಒಳ್ಳೆ ಅಮ್ಮ, ಅದಕ್ಕೋಸ್ಕರ ಎಲ್ಲ ಮಹಿಳೆಯರಿಗೂ ನಾನು ಇದೊಂದು ಹೇಳ್ತಾ ಇದ್ದೀನಿ. ಆ ಅಮ್ಮ ಹೇಳಿದ್ದು, ಮಗ ಕಚ್ರಾವಾಲಿ ಯಾರು? ನಾನು ಮತ್ತೆ ನೀನು ಕಚ್ರಾವಾಲಿ. ಬಂದವರು ನಮ್ಮ ಕಸವನ್ನು ತೆಗೆಯಲಿಕ್ಕೆ ಬಂದವರು ಕಚರ ಹಾಕುವುದಿಲ್ಲ ನಮ್ಮ ಮನೆಗಳಲ್ಲಿ. ಆದ್ದರಿಂದ ನಿಜವಾಗಿ ನಾವು ಇಂಥದನ್ನು ಮನದಟ್ಟು ಮಾಡಿದರೆ ನಾವು ಹಾಕಿದ ಕಸವನ್ನು ಆ ಗಾಡಿಯೋ ಯಾರೋ ಬಂದು ಎಲ್ಲ ಕಸ ನಮ್ಮ ಮನೆಯ ಅಥವಾ ರೋಡಿನ ಪಕ್ಕ ನಾವು ಬಿಟ್ಟು ಬಿಡ್ತೇವೆ. ಯಾರ್ಯಾರೋ ಬಂದು ನಮ್ಮ ಗೌರ್ಮೆಂಟೋ ಅಥವಾ ಯಾರೇ ಇರಲಿ ನಾವು 10 ನಮಸ್ಕಾರಗಳನ್ನು ಕೊಟ್ಟು ಅವರಿಗೆ ಧನ್ಯವಾದ ಹೇಳಬೇಕು. ಎಷ್ಟು ಫ್ರೀಯಾಗಿ ನಾವು ಕಸಗಳನ್ನು ಬಿಸಾಡ್ತಾ ಇದ್ದೇವೆ. ಇದು ನಮ್ಮ ಮನೋಭಾವನೆ ತೋರಿಸ್ತಾ ಇದೆ. ಆದ್ದರಿಂದ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಏನೋ ಕೆಲಸ ಮಾಡುವಾಗಲಾದರೂ ಮಾನಸಿಕ ಸ್ವಚ್ಛತೆ, ಹೊರಗಿನ ಸ್ವಚ್ಛತೆ, ಇನ್ನೊಬ್ಬರ ಬಗ್ಗೆ ಯೋಚಿಸಿ ಮಾಡಿದರೆ ಖಂಡಿತವಾಗಿಯೂ ನಾವು ಹೊಣೆಗಾರಿಕೆ ಇಲ್ಲದ ಕೆಲಸಗಳು ಮಾಡಿ ಅಲ್ಲಿ ಒಂದು ಚಾಕ್ಲೇಟ್ ಪೇಪರ್ ನಾನು ಕೆನಡಾ ದೇಶದಲ್ಲಿದ್ದೆ. ಒಂದೇ ಒಂದು ಪೇಪರ್ ಅಥವಾ ಒಂದು ಸ್ವಲ್ಪ ಡರ್ಟ್ ನಿಮಗೆ ಇಡೀ ಕೆನಡಾ ದೇಶದಲ್ಲಿ ಕಾಣಲ್ಲ. 6 ಭಾರತ ದೇಶಗಳನ್ನು ಅಲ್ಲಿ ಹಾಕಬಹುದು. ಯಾಕೆ? ಅಲ್ಲಿ ಜನರು ಏನೂ ಅಲ್ಲಿ ಇಲ್ಲಿ ಬಿಸಾಡುವುದಿಲ್ಲ. ಅವರು ವೈಯಕ್ತಿಕವಾಗಿ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ನಾವು ಯಾರೂ ಇಲ್ಲದಿದ್ದರೆ ಒಂದು ಪೊಟ್ಟಣವನ್ನು ತಗೊಂಡು ಎಷ್ಟು ಮಂದಿ ನೋಡುವುದು, ವಾಹನಗಳಲ್ಲಿ ಬಂದು ರೋಡ್ ಸೈಡಲ್ಲಿ ತಮ್ಮ ಪೊಟ್ಟಣಗಳನ್ನು ಬಿಸಾಡುವುದು ನಾನು ನೋಡಿದ್ದೇನೆ. ಇದಕ್ಕೆ ನಾವು ಒಂದು ಕಡೆ ಮಾಡಬಹುದು. ಆದರೆ ನಿಮ್ಮಲ್ಲಿ ನನ್ನ ಕಳಕಳಿಯ ವಿನಂತಿ, ನಾವು ದಯಮಾಡಿ ಇಂಥ ಕಸಗಳನ್ನು ವಿಲೇವಾರಿ ಮಾಡುವುದು ನಮ್ಮ ಇಂಡಿವಿಜುವಲ್ ವ್ಯಕ್ತಿಗತ ಜವಾಬ್ದಾರಿ. ಇನ್ನೊಂದು ಮೇನ್ ಪಾಯಿಂಟ್ ಹೇಳಿ ಮುಗಿಸ್ತೇನೆ. ನಾವು ಪ್ರತಿಯೊಬ್ಬರು 5 ಜ, ಹಿಂದಿಯ ಜನ್, ಜಲ್, ಜಂಗಲ್, ಜಮೀನ್, ಜಾನ್ವಾರ್, ಈ 5 ಶಬ್ದಗಳನ್ನು ನೆನಪು ಮಾಡಿದರೆ ಖಂಡಿತವಾಗಿಯೂ ಪರಿಸರ ಸ್ವಚ್ಛತೆ ನಮ್ಮದಾಗುವುದು. ಜನ್ ಅಂದರೆ ಜನರು, ಜನರಿಗೆ, ಪ್ರತಿ ಜನರಿಗೆ ಗೌರವ, ಯಾರೇ ಇರಲಿ, ಚಿಕ್ಕ ಮಗುವಿನಿಂದ ತಾತನವರೆಗೆ ಗೌರವ ಕೊಡುವುದು ನಮ್ಮ ಆದ್ಯ ಕರ್ತವ್ಯ. ಆಗ ನಾವು ಜನರನ್ನು ಉಳಿಸ್ತೇವೆ. ಆದರೆ ಇವತ್ತು ನಾವು ಧರ್ಮದಲ್ಲಿ ಅಥವಾ ಏನೋ ಸ್ವಲ್ಪ ಬೇಸರ ಆದರೆ ವೆಜಿಟೇಬಲ್ ಅಥವಾ ತರಕಾರಿ ಕಟ್ ಮಾಡಿದ ಹಾಗೆ ನಾವು ಮನುಷ್ಯರನ್ನು ಕಟ್ ಮಾಡ್ತಾ ಇದ್ದೇವೆ, ವೇದನೆ ಕೊಡ್ತಾ ಇದ್ದೇವೆ. ಆದ್ದರಿಂದ ಅದು ಸ್ವಚ್ಛತೆ ಅಲ್ಲ. ಜಲ್
ನೀರನ್ನು ಈಗ ನೀವೆಲ್ಲರೂ ಕೂಡಿ ನೀರನ್ನು ಕ್ಲೀನ್ ಮಾಡಬೇಕು. ಬಹಳ ಒಂದು ರಿಯಾಜ್ ಇವತ್ತು ಇಲ್ಲಿ ಹೇಳುವಾಗ ನನಗೆ ಅಳು ಬಂತು. ನಮ್ಮ ಬಾಲ್ಯದ ದಿನಗಳನ್ನು ನಾವು ಕಳೀತಾ ಇದ್ದೇವೆ, ಈಜ್ತಾ ಇದ್ದೇವೆ, ಮೀನುಗಳನ್ನು ಹಿಡಿತಾ ಇದ್ದೇವೆ. ಅಂಥ ನದಿಗಳು ಇವತ್ತು ಕಾಲನ್ನು ಒಳಗೆ ಇಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಮಗೆ ಇದು ನಾಚಿಕೆ ಆಗಬೇಕು, ನಮ್ಮ ಸ್ವಚ್ಛತೆ ಎಲ್ಲಿದೆ ಅಂತ. ಜಲವನ್ನು ಅಥವಾ ನೀರನ್ನು, ಎಲ್ಲಕ್ಕಿಂತ ಮುಖ್ಯವಾಗಿ ನೀರನ್ನು ಅತ್ಯುತ್ತಮ ಕ್ಲೀನಾಗಿ ಇಡೋದು ನಮ್ಮ ಕರ್ತವ್ಯ. ಇವತ್ತು ನಮಗೆ ಒಂದು ಗ್ಲಾಸ್ ನೀರು ಸಿಕ್ಕಿದ್ರೆ ಅದು ದೊಡ್ಡ ಪುಣ್ಯ. ಜಂಗಲ್, ನಮ್ಮ ಸುತ್ತ ಇರುವ ಎಲ್ಲ ಕಾಡುಗಳು ಇವತ್ತು ಏನಾಗಿವೆ. ನಾನು ಮೊನ್ನೆ ಬಸರಿಕಟ್ಟೆ ಒಂದು ಭಾಷಣ ಕೊಡ್ಲಿಕ್ಕೆ ಹೋಗ್ತಾ ಇದ್ದೆ. ಆ ಘಟ್ಟವನ್ನು ಹೋಗುವಾಗ ಆ ಕಾಡುಗಳೆಲ್ಲ ಇವತ್ತು ಅಲ್ಲಿ ಅದರಲ್ಲಿ ಮರಗಳು ಕೂಡ ಕರೆಕ್ಟಾಗಿ ಕಾಣುವುದಿಲ್ಲ. ಹಾಗಾದರೆ ಪ್ರಾಣಿಗಳು ಹೇಗೆ ಅಲ್ಲಿ ಜೀವಿಸೋದು? ಸೊ ಈಚ್ ಒನ್ ಟೀಚ್ ಒನ್ ಅಂತ ಮೊದಲು ಹೇಳ್ತಾ ಇದ್ರು. ಇವತ್ತು ಈಚ್ ಒನ್ ಪ್ಲಾಂಟ್ ಒನ್. ನಾವು ಎಷ್ಟು ಕಡಿತೇವೆ ಅಷ್ಟು ಮರಗಳನ್ನು ನೆಡುವುದು ನಮ್ಮ ಕರ್ತವ್ಯ. ಸೊ ಜಲ್ ಜಂಗಲ್. ಜಮೀನ್, ನೆಲವು ಖಾಲಿ ಇದ್ದರೆ ಅಲ್ಲಿ ತರಕಾರಿಯೋ ಕೆಲವು ಬೀಜಗಳನ್ನು ಬಿತ್ತಿ ಏನಾದರೂ ಕೆಲಸ ಮಾಡಿದರೆ ನಮಗೆಲ್ಲರಿಗೂ ಆರೋಗ್ಯ ಕೂಡ ಉಳಿಯುತ್ತದೆ. ಸ್ವಲ್ಪ ಮನೆಯಲ್ಲಿ ಮಾಡಿದ ತರಕಾರಿಗಳನ್ನು ತಿನ್ಬೋದು. ಇವತ್ತು ನೀವೇ ಹೇಳಿದ್ರಿ, ಎಲ್ಲವೂ ಮಾಲಿನ್ಯವಾಗಿ ನಮ್ಮ ತರಕಾರಿಗಳು, ಈವನ್ ಚಿಕನ್ಗೂ ಅದಕ್ಕೂ ಇದಕ್ಕೂ ಇಂಜೆಕ್ಷನ್ ಕೊಟ್ಟು ದಪ್ಪ ಮಾಡ್ತಾರೆ ನನ್ನ ಹಾಗೆ. ಅದಕ್ಕೋಸ್ಕರ ತುಂಬ ಮುಖ್ಯ ನಾವು ಏನು ಮಾಡ್ತೇವೆ ನಮ್ಮ ಮನೆಯಲ್ಲೇ ಮಾಡಿ ತಿನ್ನೋದು. ಸೊ ಜಲ್ ಜಂಗಲ್ ಜಮೀನ್ ಜಾನ್ವಾರ್, ಪ್ರಾಣಿಗಳನ್ನು ಕೂಡ ಬಹಳ ಮರ್ಯಾದೆಯಿಂದ ಬಹಳ ಪ್ರೀತಿಯಿಂದ ಎಷ್ಟು ನಾವು ಗೌರವದಿಂದ ನೋಡ್ತೇವೆಯೋ ಈ 5 ಜಾಗಗಳನ್ನು ನಾವು ಬಹಳ ಮುಂಜಾಗರೂಕತೆಯಿಂದ ಮಾಡಿದರೆ ನಮ್ಮ ಸ್ವಚ್ಛತೆ ಹಾಗೂ ಸಮುದಾಯದ ಸ್ವಚ್ಛತೆ ನಮ್ಮ ಜವಾಬ್ದಾರಿಯಾಗಿ ಮಾರ್ಪಾಡಾಗುವುದು. ಥ್ಯಾಂಕ್ ಯು. ವೇದಿಕೆಯಲ್ಲಿರುವ ಗಣ್ಯರೇ, ವೇದಿಕೆ ಮುಂದೆ ಇರುವ ಎಲ್ಲ ಸರ್ವಧರ್ಮದ ಈ ಊರಿನ ಪರಿಸರದ ನಿವಾಸಿಗಳೇ, ಇವತ್ತು ಸ್ವಚ್ಛತೆಗೆ ಬಂದವರಿಗೆ ಮಾತಾಡುವುದಂತ ಹೇಳಿದರೆ ಸ್ವಲ್ಪ ಕಷ್ಟ ಅನಿಸಿರ್ಬೋದು. ನಿಮಗೆ ಬಂದು ಕರೆದಿದ್ದಾರೆ 2:30-3 ಗಂಟೆಗೆ ಭಾಷಣ ಮಾಡ್ತಾ ಇದ್ದಾರೆ ಅಂತೇಳಿ. ಆದರೆ ಇದು ಆರಂಭ. ಅದರಿಂದಾಗಿ ಇವತ್ತು ರಿಯಾಜ್ ಅವರ ಮನಸ್ಸಲ್ಲಿ ಏನಿದೆ ನಿಮಗೆ ಎಲ್ರಿಗೂ ಮೀಟಿಂಗ್ ಮುಖಾಂತರ ಮುಟ್ಟಿದ ಅಂತೇಳಿ ಗೊತ್ತಿಲ್ಲ. ಅದಕ್ಕಾಗಿ ನಿಮ್ಮ ಕ್ಷಮಾಪಣೆ ಕೇಳಿಕೊಂಡು ಈ ವೇದಿಕೆಯಲ್ಲಿ ಹೇಳಿದ ಕೆಲವು ಮಾತುಗಳನ್ನು ಗಮನದಲ್ಲಿಟ್ಕೊಳ್ಳಿ. ಸ್ವಚ್ಛತೆ ಇವತ್ತು ಆರಂಭಗೊಂಡ್ರೆ ಇವತ್ತು ಸ್ವಲ್ಪ ಸ್ವಚ್ಛತೆ ಕಡಿಮೆ ಮಾಡಿದರೂ ಪರವಾಗಿಲ್ಲ. ಆದರೆ ನಮಗೆ ಒಂದು ಥಾಟ್ ಕರೆಕ್ಟಾಗಿ ಗೊತ್ತಿರಬೇಕು, ನಾವು ಏನು ಮಾಡ್ತಾ ಇದ್ದೇವೆ, ಯಾತಕ್ಕಾಗಿ ಮಾಡ್ತಾ ಇದ್ದೇವೆ. ಮುಂದಿನ ಹಂತದ ಕಾರ್ಯಕ್ರಮದಲ್ಲಿ ರಿಯಾಜ್ ಅವರಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ, ಯಾವುದೇ ಭಾಷಣ ಇರುವುದಿಲ್ಲ, ಬಂದ ಕೂಡಲೇ ಕೆಲಸ ಆರಂಭ ಆಗಬೇಕು. ನಮ್ಮ ಸ್ವಾಮೀಜಿಗಳ ಒಂದು ಕಲ್ಪನೆ, ಬೆಳಗ್ಗೆ 7-7:30 ನಮ್ಮದು ಕಾನ್ಸೆಪ್ಟೇ, ಇಲ್ಲಿ ಮಧ್ಯಾಹ್ನ ನಿಮ್ಮ ಅನುಕೂಲಕ್ಕಾಗಿ ಮಾಡಿದ್ದೇವೆ. ಇಷ್ಟು ಜನ ಸೇರಿದ ಮೇಲೆ ನಿಮ್ಮ ಅನುಮತಿ ತಗೊಂಡು ಒಂದು 5 ನಿಮಿಷ ನಾನು ಮಾತಾಡ್ತೇನೆ. ಯಾಕೆಂತ ಹೇಳಿದರೆ ಮಾತಿಗೆ ರಿಯಾಜ್ ಅವರು ರಾಮಕೃಷ್ಣ ಮಿಷನ್ ಬಗ್ಗೆ ಹೇಳಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಕೇಳಿದ್ದೀರಾ? ರಾಮಕೃಷ್ಣ ಮಿಷನ್ ಹೆಸರು ಕೇಳಿದ್ದೀರಿ. ಇವತ್ತು ನೀವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ, ಎಲ್ಲ ಧರ್ಮದವರು ಸೇರಿದ್ದೀರಿ ಅಂತ ಹೇಳುವಾಗ ಇಲ್ಲಿ 2 ಉದ್ದೇಶ ಇದೆ. ಒಂದು, ರಿಯಾಜ್ ಅವರ ಅವಿರತ ಶ್ರಮ. ಅವರು ಕನಿಷ್ಠ ನಮ್ಮನ್ನೊಂದು 10-20 ವಾರಗಳಲ್ಲಿ, ಅಂದರೆ ಈ ವರ್ಷ ಪೂರ ಪ್ರತಿ ಮಂಗಳವಾರದ ನಮ್ಮ ಮೀಟಿಂಗ್ಗೆ ಬಂದು ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಈ ಹಂತಕ್ಕೆ ನಮ್ಮ ಒಂದು ಸಲಹೆ ಹಾಗೂ ಅವರ ಒಂದು ಇಚ್ಛಾಶಕ್ತಿಯಿಂದ ಎಲ್ಲರನ್ನು ಸೇರಿಸಿಕೊಂಡು ಇವತ್ತು ಇಲ್ಲಿಗೊಂದು ಆರಂಭ ಮಾಡಿದ್ದಾರೆ. ಈ ಆರಂಭವನ್ನು ಮುಂದೆ ಕೊಂಡೋಗೋ ಜವಾಬ್ದಾರಿ ನಿಮ್ಮೆಲ್ಲರದು, ಮುಖ್ಯವಾಗಿ ಈ ಊರಿನ ಪರಿಸರದ್ದು. ನಮ್ಮಲ್ಲಿ ಒಂದು ಭಾವನೆ ಬಂದಿದೆ, ಏನಾಗಿದೆ ಅಂತ ಹೇಳಿದರೆ, ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಒಂದು ಜನಪ್ರತಿನಿಧಿಗಳಿದ್ದಾರೆ, ಅಥವಾ ಕೌನ್ಸಿಲರ್ಸ್ಗಳಂದರೆ ಜನಪ್ರತಿನಿಧಿ ಬಂದರು, ಅಥವಾ ಸರ್ಕಾರಿ ನೌಕರರು ಇದ್ದಾರೆ, ಅವರೆಲ್ಲ ಸರಿ ಮಾಡ್ಬೇಕಂತೇಳಿ. ಆಗತ್ತಾ ಅವರಿಂದ ಸರಿ ಮಾಡಲಿಕ್ಕೆ? ಹೇಳಿ ನೀವೇ. ನಮ್ಮ ಸಹಕಾರ ಇಲ್ಲದೆ ಅವರು ಏನೋ ಮಾಡ್ಬೋದು, ನಾವೀಗ ಅವರನ್ನು ದೂರ್ಬೋದು. ಯಾವುದೇ ವಿಷಯವನ್ನು ದೂರಿದ್ರಿಂದ ಏನೂ ಸಮಸ್ಯೆ ಸಾಲ್ವ್ ಆಗುವುದಿಲ್ಲ. ನಾವು ಏನು ಮಾಡ್ತೇವೆ ಅದು ಮುಖ್ಯ ಆಗತ್ತೆ. ಯಾವುದನ್ನು ದೂರದೆ ಇರುವ ಪರಿಸ್ಥಿತಿ ಏನು ದೇವರು ನಮಗೆ ಕೊಟ್ಟಿದ್ದಾರೆ ಆ ಪರಿಸರ ಅಥವಾ ಇದನ್ನು ನಾವು ಏನು ಮಾಡ್ಬೋದು, ಕನಿಷ್ಠ ವಾರಕ್ಕೆ ಒಂದು 2 ಗಂಟೆ ಅಥವಾ ತಿಂಗಳಿಗೊಂದು 4 ಗಂಟೆ, ವರ್ಷಕ್ಕೊಂದು 100 ಗಂಟೆ ಏನು ನಮ್ಮ ಒಂದು ಕಾನ್ಸೆಪ್ಟ್ ಇದೆ, ಅದನ್ನು ಪರಿಶೀಲಿಸಿ ಅಥವಾ ಅದನ್ನು ಒಂದು ಮುಂದೆ ಕೊಂಡೋದ್ರೆ ಖಂಡಿತವಾಗಿ ಒಂದು ದಾರಿ ಬರುತ್ತೆ. ನಿಮ್ಮ ಒಂದು ಅವಿರತ ಶ್ರಮ ಅಥವಾ ನಿರಂತರತೆ ಸ್ವಚ್ಛತೆಯನ್ನು ನೀವು ಮಾಡ್ಕೊಂಡು ಹೋದರೆ ಈ ಭಾಗದ ಕೌನ್ಸಿಲರ್ಸ್ ಆಗಿರ್ಬೋದು ಅಥವಾ ಜನಪ್ರತಿನಿಧಿಗಳಾಗಿರ್ಬೋದು, ಸರ್ಕಾರಿ ನೌಕರರಿಗೆ ಒಂದು ಮನ ಪರಿವರ್ತನೆ ಆಗ್ತದೆ. ಈಗ ಜನರಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನಾನು ಯಾವುದೇ ಜಾತಿ ಮತ ಬಿಟ್ಟರು ನಮಗೆ ಏನಾಗಿದೆ ಅಂತ ಹೇಳಿದರೆ, ಪರಿಸ್ಥಿತಿ ಏನೂ ಕೈ ಮೀರಿ ಹೋದಾಗ ನಮಗೆ ನಮ್ಮ ಮನೆಗೆ ಸಮಸ್ಯೆ ಬಂದಾಗ ನಮಗೆ ಊರಿನ ಬಗ್ಗೆ ಕಾಳಜಿ ಬರ್ತದೆ. ಯಾವುದೇ ಸಂಘ ಸಂಸ್ಥೆಗಳಿರ್ಬೋದು, ಅಷ್ಟರ ತನಕ ನಾವು ಎಚ್ಚೆತ್ತುಕೊಳ್ಳುವುದಿಲ್ಲ. ಅದು ನಮಗೆ ಯಾಕೆ ಊರಿನ ಉಸಾಬರಿ ಅಂತೇಳಿ, ಹೌದಾ? ಊರಿನ ಉಸಾಬರಿ ನಮಗೆ ಯಾಕೆ? ನಾವು ಕಾರ್ಯಕ್ರಮಗಳನ್ನು ಮಾಡ್ತೇವೆ, ಫಂಕ್ಷನ್ಗಳನ್ನು ಅಟೆಂಡ್ ಮಾಡ್ತೇವೆ,
ಎಲ್ಲವನ್ನು ಮಾಡ್ತೇವೆ. ಆದರೆ ಇಂಥ ಸಾಮಾಜಿಕ ಚಟುವಟಿಕೆಗೆ ಎಲ್ಲವನ್ನು ನಾವು ಜನಪ್ರತಿನಿಧಿಗಳು, ಸರ್ಕಾರಿ ನೌಕರರು ಅವರು ಮಾಡಬೇಕು. ಆದರೆ ಎಷ್ಟು ತನಕ ಮಾಡ್ತಾ ಇದ್ದಾರೆ? ಅವರಿಗೆ ಲಿಮಿಟೇಷನ್ಸ್ ಇದೆ, ಅವರಿಗೆ ಕಾರ್ಯಕ್ಷೇತ್ರಗಳಿದೆ, ಅವರಿಗೆ ಸರ್ಕಾರದ ನಿಬಂಧನೆಗಳಿದೆ, ಜನತಾ ಪ್ರತಿನಿಧಿಗಳಿಗೆ ಅವರ ಪಕ್ಷದ ಒಂದು ಸಮಸ್ಯೆಗಳೆಲ್ಲ ಇರ್ತದೆ. ಆದರೆ ನಮಗೆ ನಾಗರಿಕರಿಗೆ ಯಾವುದೇ ಸಮಸ್ಯೆ ಇಲ್ಲ. ನಮ್ಮ ಊರು ಹೇಗಿರಬೇಕು, ಉಳಿಯ ಪ್ರದೇಶ ಹೇಗಿರಬೇಕಂತ ಹೇಳಿದರೆ ಅದನ್ನು ನಿರ್ಣಯ ಮಾಡಬೇಕಾದ್ದು ಯಾವುದೇ ಜನಪ್ರತಿನಿಧಿ ಅಥವಾ ಯಾವುದೇ ಆಫೀಸರ್ಸ್ ಅಲ್ಲ. ನೀವು ಈ ಭಾಗದಲ್ಲಿ ನೆರೆದವರು, ನಿಮ್ಮ ಜವಾಬ್ದಾರಿ ಇದೆ. ಮುಂದಿನ ಪೀಳಿಗೆಗೆ ನಾವು ಯಾವ ಪರಿಸರವನ್ನು ಕೊಡ್ತೇವೆ. ರಿಯಾಜ್ ಒಂದು ಮಾತು ಹೇಳಿದರು, ನಾವು ಬಾಲ್ಯದಲ್ಲಿ ಈಜಾಡಿ ಮೀನು ಹಿಡಿದ ಪ್ರದೇಶವನ್ನು ಈಗ ನಾವು ಈ ಥರ ನೋಡ್ತಾ ಇದ್ದೇವೆ ಅಂತ ಹೇಳಿದರೆ, ಇನ್ನು ರಿಯಾಜ್ನ ನೆಕ್ಸ್ಟ್ನ ಜನರೇಷನ್ ಏನು ಹೇಳ್ಬೋದು ಭಾವಿಸ್ಕೊಳ್ಳಿ. ಇನ್ನೊಂದು 20 ವರ್ಷದ ನಂತರ, ಈಗ ನೀವು ಎಚ್ಚೆತ್ತುಕೊಳ್ಳದಿದ್ದರೆ ಇನ್ನೊಂದು 20-30 ವರ್ಷದ ನಂತರ ಈ ರಸ್ತೆಗೆ ನಡ್ಕೊಂಡು ಬರ್ಲಿಕ್ಕೆ ಆಗತ್ತಾ? ಇಲ್ಲಿ ನಿಮಗೆ ಜೀವಿಸ್ಲಿಕ್ಕೆ ಆಗತ್ತಾ? ಇದನ್ನು ನೀವು ಆಲೋಚನೆ ನಿಮ್ಮಷ್ಟಕ್ಕೆ ನೀವು ಮಾಡಬೇಕು. ಯಾವುದೇ ಕಾರ್ಯಕ್ರಮ ಮಾಡಲಿ, ಕಾರ್ಯಕ್ರಮದಲ್ಲಿ ಯಾವುದೇ ಜಾತಿ ಇರ್ಬೋದು, ಯಾವುದೇ ಮತ ಇರ್ಬೋದು, ಸ್ವಚ್ಛತೆ ಎಲ್ಲರಿಗೆ ಬೇಕಲ್ಲ? ಸ್ವಚ್ಛತೆ ಬೇಕಲ್ಲ? ಮನೆಯನ್ನು ಎಷ್ಟು ಸಲ ಗುಡಿಸ್ತೀರಿ ಹೇಳಿ, ನೀವೇ ಹೇಳಿ. ಕನಿಷ್ಠ ಮನೆಯನ್ನು ಎಷ್ಟು ಸಲ ಗುಡಿಸ್ತೀರಿ? 2 ಸಲ 3 ಸಲ ಗುಡಿಸ್ತೀರಿ. ಮನೆಯಲ್ಲಿರೋದು ಗಂಡ ಹೆಂಡತಿ ಇಬ್ಬರು ಮಕ್ಕಳು. ಇವತ್ತಿನ ಪರಿಸ್ಥಿತಿಯಲ್ಲಿ ತಿಂಗಳಿಗೊಮ್ಮೆ ಜೇಡರ ಬಲೆ ತೆಗೆಯುವಾಗಲೇ ಗುಡಿಸ್ಬೋದಲ್ಲ? ಯಾಕೆ ದಿವಸಕ್ಕೆ 2 ಸಲ ಗುಡಿಸ್ತೀರಿ? ಸ್ವಚ್ಛವಾಗಿರ್ಬೇಕಂತೇಳಿ. ಆದರೆ ಅದೇ ಊರು, ಅದೇ ಮಕ್ಕಳು ನಡೆದಾಡುವ ರಸ್ತೆ, ಆ ಪರಿಸರವನ್ನು ಎಷ್ಟು ಸಲ ನಾವು ಗುಡಿಸ್ತೇವೆ? ಎಲ್ಲವನ್ನು ಜನಪ್ರತಿನಿಧಿಗಳು ಅಥವಾ ಪುರಸಭೆಗೆ ಹಾಕಿ ಬಿಡ್ತೇವೆ. ಪುರಸಭೆಯಲ್ಲಿ ಎಷ್ಟು ಜನ ಕೆಲಸಕ್ಕಿದ್ದಾರೆ? ನಾವು ಮಂಗಳೂರಿನ ಲೆಕ್ಕದಲ್ಲಿ ಮಾತಾಡಿದರೆ 7 ಲಕ್ಷ ಜನಸಂಖ್ಯೆ ಇದ್ದರೆ ಅಲ್ಲಿ ಒಂದು 700 ಜನ ಪೌರ ಕಾರ್ಮಿಕರಿದ್ದಾರೆ. 7 ಲಕ್ಷ ಜನ ಪೌರರು ಕಸವನ್ನು ಸೇರಿಸಿಕೊಂಡು ಹೋದರೆ ಅವ್ರು 700 ಜನ ಕಸ ಗುಡಿಸಿ ಮುಗಿಸ್ಲಿಕ್ಕೆ ಸಾಧ್ಯತೆ ಇದೆಯಾ? ಧಾರ್ಮಿಕ ಕಾರ್ಯಕ್ರಮಗಳಾಗ್ತದೆ. ನಮ್ಮದನ್ನ ವಿಷಯವನ್ನು ನಾನು ಮಾತಾಡ್ತೇನೆ. ಹೇಗಿರ್ತದೆ ಕಾರ್ಯಕ್ರಮ? ಆರಂಭಗೊಂಡಾಗ ಹೇಗಿರ್ತದೆ ಕಾರ್ಯಕ್ರಮ? ಗತ್ತೆ ಕಾರ್ಯಕ್ರಮ ಮುಗ್ದ ನಂತರ ಹೇಗಿರ್ತದೆ? ರಸಮಂಜರಿ ಕಾರ್ಯಕ್ರಮ ಇರ್ಬೋದು, ಯಕ್ಷಗಾನ ಇರ್ಬೋದು, ಬ್ರಹ್ಮಕಲಶ ಇರ್ಬೋದು, ಯಾವುದೇ ಇರ್ಬೋದು. ಕಾರ್ಯಕ್ರಮ ನಡೆದ ಗದ್ದೆ ಮರುದಿವಸ ಹೇಗಿರ್ತದೆ? ಹೇಗಿರ್ತದೆ ಹೇಳಿ? ದೇವರು ಬಂದು ಹಾಕಿದ್ರಾ? ಒಳ್ಳೆ ಪಟ್ಟೆ ಸೀರೆ ಉಟ್ಕೊಂಡು ದೇವರಲ್ಲಿ ಒಳ್ಳೆ ಪ್ರಾರ್ಥನೆ ಮಾಡಿ, ಉಳಿಯ ಕ್ಷೇತ್ರದಲ್ಲಿ ಒಳ್ಳೆ ಪ್ರಾರ್ಥನೆ ಮಾಡಿ ಹೊರಗೆ ಬಂದು ನಾವು ಏನು ಮಾಡುದು? ಆಲೋಚನೆ ಮಾಡಿ. ತಪ್ಪು ನಡೆದಿರ್ಬೋದು ಇವತ್ತಿಗಿಂತ ಮೊದಲು, ನಾಳೆಯಿಂದ ಆ ತಪ್ಪು ಪುನರಾವರ್ತನೆ ಆಗಬಾರದು. ಸಂಘಟಕರ ಜವಾಬ್ದಾರಿ ಇದೆ. 1,000 ಜನರಿಗೆ ಅನ್ನದಾನ ಮಾಡಿ ಎಷ್ಟು ಡಸ್ಟ್ಬಿನ್ ಇಡ್ತೇವೆ? ಕಾರ್ಯಕ್ರಮದ ಸಂಘಟಕರು, ಐಸ್ ಕ್ಯಾಂಡಿ ಮಾರೋರು ಏನು ಮಾಡ್ತಾರೆ? ನೀವು ಯಾರು ಪ್ರಶ್ನೆ ಮಾಡುವುದಿಲ್ಲ. ಅವನು ವ್ಯಾಪಾರ ಮಾಡಿ ದುಡ್ಡು ಅವನ ಕಿಸೆಗೆ ಹಾಕ್ತಾನೆ, ಕಸವನ್ನು ನಿಮ್ಮ ಊರಿಗೆ ಬಿಟ್ಟು ಹೋಗ್ತಾನೆ. ಹೌದಾ? ಯಾರಾದರೂ ಪ್ರಶ್ನೆ ಮಾಡ್ತೀರಾ? ನೀನು ಕಸ ವ್ಯಾಪಾರ ಮಾಡ್ತಾ ಇದ್ದಿ, ಎಲ್ಲಿ ಉಂಟು ನಿನ್ನ ಡಸ್ಟ್ಬಿನ್? ಇಲ್ಲ. ನಮ್ಮ ತಲೆಯಲ್ಲಿ ನಡೀತದೆ ಅಂತೇಳಿ. ಹೇಗೆ ನಡೀತದೆ? ನಿಮ್ಮ ಮನೆಯಲ್ಲಿ ಅಂಗಳದಲ್ಲಿ ಯಾರಾದರೂ ಹಾಕಲಿಕ್ಕೆ ಬಿಡ್ತೀರಾ? ಬಿಡುವುದಿಲ್ಲ. ರಸ್ತೆಯಲ್ಲಿ ಏನಾಗ್ತಾ ಇದೆ? ಈ ನದಿಯನ್ನು ನಾವು ಅಂದರೆ ಒಂದು ವರ್ಷ ಆಗಬಹುದಾ, ಒಂದು 8 ತಿಂಗಳ ಹಿಂದೆ ಈ ಭಾಗದಲ್ಲಿ ಒಂದು 2 ಕಿಲೋಮೀಟರ್ ನಮ್ಮನ್ನು ನಡೆಸಿಕೊಂಡು ಎಲ್ಲ ಜಾಗವನ್ನು ತೋರಿಸಿದ್ರು. ತುಂಬ ಮನಸ್ಸಿಗೆ ಬೇಜಾರಾಯಿತು ಆ ದಿವಸ ನಮಗೆ. ಇಂಥ ಒಂದು ಪ್ರಾಕೃತಿಕ ಸೌಂದರ್ಯ ಇರುವ ಊರನ್ನು ನಾವು ಈ ಥರ ಮಾಡಿಟ್ಟಿದ್ದೇವೆ. ಮುಂದಿನ ಪೀಳಿಗೆ ನಾವು ಅನ್ಯಾಯ ಮಾಡ್ತಾ ಇದ್ದೇವೆ. ಈಗ ನಾವು ಎಚ್ಚೆತ್ತುಕೊಳ್ಳದಿದ್ದರೆ ಹೇಳ್ಬೋದು, ನಾವು ಇವತ್ತು ಮಕ್ಕಳನ್ನು ಒಳ್ಳೆ ವಿದ್ಯೆ ಬುದ್ಧಿ ಕಲಿಸಿ ಒಳ್ಳೆ ಪ್ರಜೆಗಳಾಗಬೇಕಂತ ನಮ್ಮಲ್ಲಿ ಭಾವನೆ ಇದೆ. ಹೌದಾ? ಮಕ್ಕಳು ಎಲ್ಲರಿಗೆ ಇವತ್ತು ಇಂಜಿನಿಯರ್ ಆಗಬೇಕು, ಭಾರತದಲ್ಲಿ ದುಡಿಲಿಕ್ಕೆ ಬೇಡ, ಹೊರ ದೇಶದಲ್ಲಿ ಹೋಗಿ ದುಡಿಬೇಕು. ಯಾಕೆ? ಒಮ್ಮೆ ಅಲ್ಲಿಂದ ಹೋಗಿ ಬಂದವನು ಮತ್ತೆ ಇಲ್ಲಿ ಬಂದರೆ ಅವನಿಗೆ ಈ ಊರಲ್ಲಿ ಇರಲಿಕ್ಕೆ ಮನಸ್ಸು ಬರುವುದಿಲ್ಲ. ಇವರೀಗ ಸಿಸ್ಟರ್ ಹೇಳಿದಾಗೆ ಮತ್ತೆ ಕೆನಡಾಕ್ಕೆ ಹೋಗುವ ಅಂತೇಳಿ ಆಗ್ತದೆ. ಹಾಗೆ ಮಾಡಿಟ್ಟಿದ್ದೇವೆ ಅಲ್ಲ ಮಕ್ಕಳ ಒಂದು ಮನಸ್ಥಿತಿ. ಪೇರೆಂಟ್ಸ್ ನಾವು ಆ ಥರನೇ ಅವರನ್ನು ಜನರೇಟ್ ಮಾಡ್ತಾ ಇದ್ದೇವೆ. ನಮ್ಮ ಊರಿನ ಬಗ್ಗೆ ನಮಗೆ ಕಾಳಜಿ ಇಲ್ಲ. ಅದನ್ನು ಪರಿಸರವನ್ನು ಎಲ್ಲರೂ ಈ ಥರ ಸೇರಿಸಿದ ಥರ ಸಮಸ್ಯೆಗಳು ಎಲ್ಲರೂ ಹೇಳ್ಕೊಂಡು ಹೋಗ್ಬೋದು. ಆದರೆ ಎಲ್ಲರನ್ನು ಒಗ್ಗೂಡಿಸಿ ಒಂದು ಒಳ್ಳೆ ಕಾರ್ಯಕ್ರಮಕ್ಕಾಗಿ ಅದನ್ನೊಂದು ಫೌಂಡೇಶನ್ ರೂಪದಲ್ಲಿ ಮಾಡಿಕೊಡ್ಬೇಕಂತ ಹೇಳಿದರೆ ಸ್ವಲ್ಪ ಗಟ್ಟಿತನ ಬೇಕಾಗುತ್ತೆ. ನಮ್ಮ ಸ್ವಾಮೀಜಿಗಳು ಯಾವಾಗಲೂ ರಾಮಕೃಷ್ಣ ಮಿಷನಲ್ಲಿ ಒಂದು ಹೇಳ್ತಾ ಇರ್ತಾರೆ, ಕಾರ್ಯಕ್ರಮ ಆರಂಭ ಮಾಡೋದು ಮುಖ್ಯ ಅಲ್ಲ, ಅದನ್ನು ನಿರಂತರವಾಗಿ ಮಾಡ್ಕೊಂಡು ಹೋಗೋದು. ಇವತ್ತು ನೀವು ಏನು ಬಂದಿದ್ದೀರಿ ಉತ್ಸಾಹ, ಅದನ್ನು ಒಂದು ಕನಿಷ್ಠ ಇವತ್ತು ನೀವು ಬಂದ ಕೂಡಲೇ ನಾಳೆ ಸ್ವಚ್ಛತೆ ಆಗುವುದಿಲ್ಲ. ಕುದ್ರೋಳಿ ಗಣೇಶರು ಬಂದು ಜಾದು ಮಾಡಲಿಕ್ಕೆ ಆಗುವುದಿಲ್ಲ. ಸ್ವಚ್ಛತೆ ಅಂತ ಹೇಳಿದರೆ ಕನಿಷ್ಠ 20 ವರ್ಷ ಒಂದು ಜನರೇಷನ್ ಪೀರಿಯಡ್ ಬೇಕು. ಯಾಕೆಂತ ಹೇಳಿದರೆ ಸಿಸ್ಟರ್ ಹೇಳಿದ ಹಾಗೆ ಇವತ್ತು ನಾವು ಮಾಡಿದ ತಪ್ಪನ್ನು ಸಿಸ್ಟರ್ ಇವತ್ತು ಹೇಳಿದರು, ನಾನೊಂದು ಇವತ್ತು ಭಾಷಣ ಮಾಡಿದ ಕೂಡಲೇ ನಿಮ್ಮ ಎಲ್ಲ ಮನಸ್ಥಿತಿ ಸರಿ ಆಗುವುದಿಲ್ಲ. ನಾವು 30-40 ವರ್ಷದಿಂದ ಏನು ಮಾಡ್ಕೊಂಡು ಬಂದಿದ್ದೇವೆ ಅದು ಬದಲಾವಣೆ ಆಗಲಿಕ್ಕೆ ಸ್ವಲ್ಪ ಟೈಮ್ ಬೇಕು. ಆದರೆ ಆ ಕಡೆಗೆ ಪ್ರಯತ್ನ ಇರಬೇಕು. ಸಂಘಟಕರಿರ್ಬೋದು, ಜನರು ಇರ್ಬೋದು, ಎಲ್ಲರೂ ಸೇರಿಸಿಕೊಂಡು ಪ್ರಯತ್ನ ಮಾಡಿದರೆ ಖಂಡಿತ ಯಶಸ್ವಿ ನಾವು ಆಗ್ತೇವೆ. ನಿರಂತರತೆ ಮುಖ್ಯ, ಅದೊಂದು ನೆನಪಿಟ್ಕೊಳ್ಳಿ. ಯಾವುದೇ ಕಾರ್ಯಕ್ರಮ ಬರಲಿ ರಿಯಾಜ್ ಅವರೇ, ತಿಂಗಳಿಗೆ ಒಂದು ಕಾರ್ಯಕ್ರಮ ಆಗಲೇಬೇಕು. ಸ್ವಾಮೀಜಿ ಒಂದು ಮಾತು ಹೇಳಿದರು 5 ವರ್ಷದಿಂದ ಆರಂಭ ಮಾಡುವಾಗ,
7:30 ಗಂಟೆಗೆ ಕಸಕ್ಕೆ ಕೈ ಹಾಕ್ಲಿಕ್ಕೆ ಕೆಲವು ಗಣ್ಯರು ಹೇಳಿದ್ರಂತೆ, ಮಂಗಳೂರಲ್ಲಿ ನೀವು ಯಾವ ಧೈರ್ಯದಲ್ಲಿ ಜನರನ್ನು ಕರೀತೀರಿ ಅಂತೇಳಿ. ಅವರು ಹೇಳಿದ್ರಂತೆ, ಇಲ್ಲ ಮಂಗಳೂರು ಜನರನ್ನು ನೋಡುವಾಗ ನನಗೆ ಹಾಗೆ ಅನಿಸ್ತಾ ಇಲ್ಲ. ಒಂದು 5-10 ಜನರ ಹತ್ರ ಗಣ್ಯರ ಹತ್ರ ಕೇಳಿದ್ರಂತೆ. ಅವ್ರು ಹೇಳಿದರು, ಮಂಗಳೂರಿನ ನಾಗರಿಕರು ಇರುವುದೊಂದು ಆದಿತ್ಯ ಅವರಂತ ಹೇಳ್ತಾ ಇದ್ದಾರೆ, ಅವರಿಗೆ ಒಳ್ಳೆ ಊಟ ತಿಂಡಿ ಕೊಡ್ತೇವೆ ಅಂತ ಹೇಳಿದ್ರು, ಒಳ್ಳೆ ಬಟ್ಟೆ ಹಾಕಿ ಬನ್ನಿ ಅಂತ ಹೇಳಿದ್ರು, ಆದಿತ್ಯ ಅವರ ಮನೆ ಬಿಟ್ಟು ಯಾರು ಹೊರಗೆ ಬರುವುದಿಲ್ಲ, ನಮ್ಗೆ ಇರುವುದು ಒಂದು ಆದಿತ್ಯ ಅವರ ಫ್ಯಾಮಿಲಿ ಟೈಮ್ ಅಂತ ಹೇಳ್ತಾರೆ. ಅಂದ್ರೆ ನಮ್ಗೇನೋ 2 ಆದಿತ್ಯ ಅವರ ಇದ್ದಾಗೆ. ಅದು ಸ್ವಾಮೀಜಿ ಹೇಳಿದ್ರಂತೆ, ಇಲ್ಲ ನಾನು ಆರಂಭ ಮಾಡ್ತೇನೆ, ಯಾರೂ ಬರಲಿಲ್ಲ ಅಂದರೆ ನಾನು ಖಂಡಿತವಾಗಿ 1 ವರ್ಷ ಆದರೂ ಗುಡಿಸ್ತೇನೆ ರಸ್ತೆ ಅಂತ ಹೇಳಿಕೊಂಡು ಆರಂಭ ಮಾಡಿದ ಕಾರ್ಯಕ್ರಮ ಇವತ್ತು ಯಶಸ್ವಿ 5ನೇ ವರ್ಷವನ್ನು ಕಂಪ್ಲೀಟ್ ಮಾಡಿ, ಕನಿಷ್ಠ ನಮ್ಮಲ್ಲಿ ಮಂಗಳೂರಲ್ಲಿ ಇವತ್ತು ನಮ್ಮ ವಾಲಂಟಿಯರ್ಸ್ಗಳೆಲ್ಲ ಸ್ವಲ್ಪ ಬಂದಿದ್ದಾರೆ. ಹೆಚ್ಚಿನವರು ಅಂದರೆ ನಾವು ಬೆಳಿಗ್ಗೆ ಆದರೆ ತುಂಬ ಜನ ಸೇರಿಸ್ಬೋದಿತ್ತು. ನಮ್ಮ ಒಂದು ಕೋರ್ ಟೀಮ್ ಅಂತ ಹೇಳ್ತೇವೆ, ಒಂದು 20 ಜನರ ಇವತ್ತು ನಾವು ಇಲ್ಲಿ ಬಂದಿದ್ದೇವೆ. ಬಾಕಿ ಬೆಳಿಗ್ಗೆ ನಾವು ತುಂಬ ಜನ ಸೇರಿ ಮಾಡ್ತಾ ಇರ್ತೇವೆ. ಅದರಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಿದೆ, ಆ ಕಾರ್ಯಕ್ರಮ ಬಗ್ಗೆ ಎಲ್ಲ ನಿಮಗೆ ಹೇಳ್ತಾ ಇಲ್ಲ. ಎಲ್ಲ ಕಾರ್ಯಕ್ರಮಗಳ ಉದ್ದೇಶ ಜನಜಾಗೃತಿ. ಇವತ್ತಿಂದ ನಾಳೆ ಸ್ವಚ್ಛತೆ ಮಾಡಿದರೆ ಮನ ಮುಟ್ಟಬೇಕಾಗತ್ತೆ. ನಾವು ರಿಯಾಜ್ ಅವರಿಗೆ ಮುಂದಿನ ಹಂತದಲ್ಲಿ ನಾವು ಮಾತಾಡಿಕೊಂಡು ಮನೆ ಭೇಟಿ ಮಾಡಿಕೊಂಡು, ಏನು ಇಲ್ಲಿ ಕಲಿಯುವ ವಿದ್ಯಾ ಸಂಸ್ಥೆಗಳಲ್ಲಿ ಕಲಿಯುವ ಮಕ್ಕಳಿರ್ಬೋದು, ಅವರನ್ನೆಲ್ಲ ಸೇರಿಸಿ ಪ್ರತಿ ಮನೆಯಲ್ಲಿ ಹೋಗಿ 5ರಿಂದ 10 ನಿಮಿಷ ಮಾತಾಡೋ ಪರಿಸ್ಥಿತಿ ಬರಬೇಕಾಗತ್ತೆ. ಯಾಕೆಂತ ಹೇಳಿದರೆ ಈ ಒಂದು ಸಾಮೂಹಿಕ ಭಾಷಣದಲ್ಲಿ ಅಥವಾ ಸಾಮೂಹಿಕ ಸ್ವಚ್ಛತೆಯಲ್ಲಿ ಏನು ಬರ್ತದೆ ಅದನ್ನು ಮುಂದೆ ಕಾಪಾಡ್ಕೊಂಡು ಹೋಗಬೇಕಾದ್ರೆ ನಾವು ಮನೆ ಭೇಟಿ ಮಾಡಿಕೊಂಡು ಎಲ್ಲರ ಮನ ಪರಿವರ್ತನೆ ಮಾಡಬೇಕಾಗತ್ತೆ. ಸೊ ಎಲ್ಲರೊಂದು ಅವಕಾಶ ಮಾಡಿದ್ದೀರಿ, ಎಲ್ಲರೂ ಈ ಊರಿನವರು ಸೇರಿಕೊಂಡು ಒಂದು ಒಳ್ಳೆ ಆರಂಭ ಮಾಡಿದ್ದೀರಿ. ರಾಮಕೃಷ್ಣ ಮಿಷನ್ ಪರವಾಗಿ ನಮ್ಮನ್ನು ಒಂದು ಗುರುತಿಸಿ, ಸ್ವಾಮೀಜಿಯವರು ಕಾರಣಾಂತರದಿಂದ ಬರಲಿಕ್ಕೆ ಆಗಲಿಲ್ಲ, ಸ್ವಾಮೀಜಿಯವರನ್ನು ಕರೆದಿದ್ದರು, ಅವರು ಸ್ವಲ್ಪ ಕಾರ್ಯಕ್ರಮದ ಒತ್ತಡದಿಂದ ಬರಲಿಕ್ಕಾಗಲಿಲ್ಲ. ಆದರೆ ನಮ್ಮ ರಾಮಕೃಷ್ಣ ಮಿಷನ್ನ ಪರವಾಗಿ ನಿಮ್ಮ ಊರಿನ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಗೊಳ್ಳಲಿ, ಸಾಧ್ಯವಿದ್ದಷ್ಟು ನಾವು ಬಂದು ನಿಮ್ಮೊಟ್ಟಿಗೆ ಕೈ ಜೋಡಿಸ್ತೇವೆ. ನೀವು ಸೇರಿಕೊಂಡು ಒಂದು ಸ್ವಚ್ಛ, ಸುಂದರ, ಸಮೃದ್ಧ ಹಾಗೂ ಜಾಗೃತ ಉಳಿಯವನ್ನು ನಿರ್ಮಾಣ ಮಾಡೋಣ ಅಂತ ಹೇಳ್ಕೊಳ್ಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮುಖ್ಯವಾಗಿ ಇವತ್ತು ಮಾಡುವ 1-2 ಗಂಟೆ ಕೆಲಸ ಅಲ್ಲ, ಮುಂದೆಗೆ ಅದನ್ನು ನಡೆದುಕೊಂಡು ಹೋಗುವ ರೀತಿ ಇಂಪಾರ್ಟೆಂಟ್. ನಾವೀಗ ಸಿಂಬಾಲಿಕ್ ಆಗಿ ಕ್ಲೀನ್ ಮಾಡ್ತಾ ಇದ್ದೇವೆ. ಇನ್ನು ಮುಂದೆಗೆ ನಾನು ಎಲ್ಲಿ ಸಹ ಈ ಊರಿನಲ್ಲಿ ಎಲ್ಲಿ ಸಹ ನಾನು ಕಸ ಬಿಸಾಡೋದಿಲ್ಲ. ಈಗ ಸಿಸ್ಟರ್ ಹೇಳಿದರು, ಮನತ್ರ ಹೇಳಿದರು, ನಾವು ಕಸ ಬಿಸಾಡೋದು ನಿಲ್ಲಿಸಿದರೆ ಕಸ ಹೆಕ್ಕುವ ಕೆಲಸ ಇಲ್ಲ, ಅದು ಇಂಪಾರ್ಟೆಂಟ್. ಯಾವಾಗಲೂ ನಮ್ಮಲ್ಲಿ ದೇಶದಲ್ಲಿ 2 ದೊಡ್ಡ ಹಾಳು ಕೆಲಸ ಆಗ್ತವೆ. ಒಂದು ಸ್ವಚ್ಛತೆ, ನಾವು ಕಸ ಬಿಸಾಡೋದು, ಅದೆಲ್ಲ ಕಣ್ಣಿಗೆ ಕಾಣ್ತಾ ಉಂಟು. ಇನ್ನೊಂದು ನಮ್ಮ ಮನಸ್ಸು ಸ್ವಚ್ಛತೆ ಕಳೆದುಕೊಳ್ತಾ ಉಂಟು. ಆ ಕೆಲಸ ಇವತ್ತೇ ರಿಯಾಜ್ ಅವರು ಸ್ವಚ್ಛ ಮನಸ್ಸಿನ ಕೆಲಸ ರಿಯಾಜ್ ಮತ್ತು ಅವರ ಫ್ರೆಂಡ್ಸ್ ಕೂಡಿ ಮಾಡಿ ಆಯಿತು. ಅದನ್ನು ಹೇಳಲಿಕ್ಕೆ ನಾನು ಇಲ್ಲದ್ರೆ ನಾನು ಮಾತಾಡಲಿಕ್ಕಿರಲಿಲ್ಲ, ಅದನ್ನು ನಿಮಗೆ ಹೇಳ್ತಾ ಇದ್ದೇನೆ. ಎಲ್ಲ ಕಡೆಯಲ್ಲಿ ಬೇರೆ ಬೇರೆ ಜಾತಿಯ ಬೇರೆ ಇದು ಮನೋಭಾವದಿಂದ ಮನದಲ್ಲಿ ಸ್ವಚ್ಛತೆ ಹೋಗಿದೆ. ಇವತ್ತು ಆ ಕೆಲಸ ಆಗಿ ಆಯಿತು, ಇನ್ನೂ ಅದಕ್ಕೆ ಬೇಕು ಅಂತೆಲ್ಲ. ನೀವೆಲ್ಲ ಒಟ್ಟಿರುವುದೇ ಅದಕ್ಕೆ ಮುಖ್ಯ ಕಾರಣ. ನೀವು ಒಟ್ಟಾಗಿದ್ದೀರಿ, ಎಲ್ಲ ಕಮ್ಯುನಿಟಿಯವರು ಒಟ್ಟಾಗಿ ನಾವೆಲ್ಲ ಒಂದಿದ್ದೇವೆ ತೋರಿಸೋದೇ ಸ್ವಚ್ಛ ಮನಸ್ಸು. ನಿಮ್ಮದು ಮಾತ್ರ ಮನಸ್ಸಲ್ಲ, ನಮ್ಮ ಮನಸ್ಸು ತುಂಬ ಕ್ಲೀನ್ ಆಯಿತು, ತುಂಬ ಸಂತೋಷ ಆಗ್ತದೆ. ಅದು ಮುಖ್ಯ ಇಂಪಾರ್ಟೆಂಟ್. ಈಗ ಈ ದೇಶಕ್ಕಾಗಿದ್ದು ಬೇಕಾಗಿದ್ದು ಅದು ವೆರಿ ಇಂಪಾರ್ಟೆಂಟ್. ಸ್ವಚ್ಛತೆ ಎಷ್ಟು ಇಂಪಾರ್ಟೆಂಟಾ, ನಮ್ಮ ಮನಸ್ಸನ್ನು ಸ್ವಚ್ಛವಾಗಿಟ್ಟುಕೊಂಡು ನಾವೆಲ್ಲ ಅಣ್ಣ ತಮ್ಮಂದರು, ಯಾವುದೇ ಇದಿರಲಿ, ಭಗವದ್ಗೀತೆ ಇರಲಿ, ಬೈಬಲ್ ಇರಲಿ, ಕುರಾನ್ ಇರಲಿ, ಅದರ ಆಶಯ ಇಷ್ಟೇ, ನೀವೆಲ್ಲ ಒಟ್ಟಾಗಿ ಒಳ್ಳೆಯದಾಗಿ ಇರಬೇಕು ಅಂತ. ಅದನ್ನು ನಾವು ಮಾಡೋ ಕೆಲಸವನ್ನು ರಿಯಾಜ್ ಮತ್ತು ಅವರ ಫ್ರೆಂಡ್ಸ್ ಮಾಡಿದ್ದೀರಿ, ಅದಕ್ಕೆ ಧನ್ಯವಾದ. ಇನ್ನು ಮುಂದೆ ಅದರ ಅಗತ್ಯ ಇಲ್ಲ. ನೀವು ಒಟ್ಟಾಗಿ ಆಗಿದೆ, ಸ್ವಚ್ಛ ಮನಸ್ಸು ಆಗಿದೆ, ನಿಮ್ಮ ಮನಸ್ಸು ನೋಡಿ ನಮ್ಮ ಮನಸ್ಸು ಕೂಡ ಸ್ವಚ್ಛ ಆಗಿದೆ. ಇದನ್ನು ಹೇಳಿ ನಾಗರಿಕ ಒಟ್ಟುಕೂಟ ಉಳಿಯ ಇಲ್ಲಿ ಇವತ್ತಿನ ಶುಚಿತ್ವದ ಕಾರ್ಯಕ್ರಮದ ಒಂದು ಈ ಸಣ್ಣ ಸಭಾ ಕಾರ್ಯಕ್ರಮದಲ್ಲಿ ನಮಗೆ ಉಮಾನಾಥ್ ಕೋಟೆಕಾರ್ ಇವರು ಬಂದು ಈ ಕಾರ್ಯಕ್ರಮಕ್ಕೆ ಒಂದು ಮಹತ್ವಪೂರ್ಣವಾದ ಒಂದು ಮಾಹಿತಿಯನ್ನು ನೀಡಿ ನಮ್ಮೆಲ್ಲರನ್ನು ಹುರಿದುಂಬಿಸಿದ್ದಾರೆ. ಮುಖ್ಯವಾಗಿ ನಾವು ಕಾರ್ಯಕ್ರಮ ಮಾಡುವಾಗ ನಮಗೆ ಅದರ ಬಗ್ಗೆ ಜ್ಞಾನ ಬೇಕು ಅಂತ, ನಂತರ ಕಾರ್ಯಕ್ರಮ ಮಾಡಬೇಕು ಅಂಥದ್ದೊಂದು ತಿಳುವಳಿಕೆ ಕೊಟ್ಟಂಥ ನಮ್ಮ ಉಮಾನಾಥ್ ಕೋಟೆಕಾರ್ ಅವರಿಗೆ ನಮ್ಮ ಎಲ್ಲ ಸಮಿತಿಯ ಸದಸ್ಯರ ಪರವಾಗಿ ಮತ್ತು ಊರಿನ ನಾಗರಿಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ನಮ್ಮ ಶುಭ ನುಡಿಯನ್ನು ನುಡಿದಂಥ ಉಸ್ಮಾನ್ ಸಕಾಫಿ ಕತೀಬರು ಮಾರ್ಗತಲೆ ಜಮಾ ಮಸೀದಿ ಅವರು ಕೂಡ ಒಳ್ಳೆ ಮಾತನ್ನು ಹೇಳಿ ಇಲ್ಲಿ ನಿರ್ಗಮಿಸಿದ್ದಾರೆ. ಅವರಿಗೆ ಕೂಡ ನಮ್ಮ ನಾಗರಿಕರ ಪರವಾಗಿ ಮತ್ತು ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಸಂಜೀವ್ ಉಳ್ಳಾಲ್ ನಿಕಟಪೂರ್ವ ಅಧ್ಯಕ್ಷರು ಶ್ರೀ ಉಳ್ಳಾಲ್ತಿ ಧರ್ಮರಸ ಕ್ಷೇತ್ರ ಅವರು ಕಾರ್ಯಕ್ರಮಕ್ಕೆ ನಮಗೆ ಎಲ್ಲ ಸಂದರ್ಭದಲ್ಲೂ ಕೂಡ ಅಲ್ಲಿ ಮೀಟಿಂಗನ್ನು ಮಾಡಲಿಕ್ಕೆ ಸ್ಥಳಾವಕಾಶವನ್ನು ಮತ್ತು ಇವತ್ತಿನ ಒಂದು ಸಂಜೆಯ ಫಲಾವರವನ್ನು ಕೂಡ ಕ್ಷೇತ್ರದವರಿಂದ ಒದಗಿಸಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಅರ್ಪಿಸ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಸಿಸ್ಟರ್ ಆಗ್ನೇಶಸ್ ಬ್ಯಾಂಕ್ ಇವರು ಕೂಡ ಒಂದು ಉತ್ತಮವಾದ ಒಂದು ನುಡಿಯನ್ನು ನಮಗೆಲ್ಲರಿಗೂ ಶುಭ ಸಂದೇಶವನ್ನು ಈ ಕಾರ್ಯಕ್ರಮಕ್ಕೆ ನೀಡಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ವಂದಿಸ್ತಾ ಇದ್ದೀವಿ. ಇನ್ನು ಕಾರ್ಯಕ್ರಮದಲ್ಲಿ ಸುರೇಶ್ ಶೆಟ್ಟಿ ಕೂಡ ಒಂದು
ಒಂದು ನಮಗೆ ಹಿತವಚನವನ್ನು ಹೇಳಿದ್ದಾರೆ, ಮುಂದಿನ ದಾರಿಯ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಕೂಡ ಸಮಿತಿಯ ಪರವಾಗಿ ಧನ್ಯವಾದಗಳು. ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ನಮ್ಮ ಸ್ಥಳೀಯ ಕೌನ್ಸಿಲರ್ ಆದಂಥ ಶ್ರೀಮತಿ ಮೀನಾ ಡಿಸೋಜ ಇವರಿದ್ದಾರೆ. ಇವರಿಗೂ ಕೂಡ ನಮ್ಮ ಎಲ್ಲ ನಾಗರಿಕರ ಮತ್ತು ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಸುರೇಶ್ ಗುರಿಕಾರರು ನಮ್ಮ ಈ ಸಮಿತಿಯ ಅವರ ಅಧ್ಯಕ್ಷರು, ಅವರು ಕೂಡ ಈ ಸಮಿತಿಯಲ್ಲಿ ಇದ್ದುಕೊಂಡು ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ವಂದಿಸ್ತಾ ಇದ್ದೇನೆ. ಮತ್ತು ವೇದಿಕೆ ಇಲ್ಲಿ ಬಂದಿದ್ದಾರೆ ನಮ್ಮ ಮಾಧ್ಯಮ ಮಿತ್ರರು ಮತ್ತು ಪತ್ರಿಕಾ ಮಾಧ್ಯಮದವರು ಕೂಡ ಬಂದಿದ್ದಾರೆ. ಅವರೆಲ್ಲರನ್ನು ಈ ಕ್ಷೇತ್ರದ ಆ ಸಮಿತಿಯ ಪರವಾಗಿ ವಂದಿಸ್ತಾ ಇದ್ದೇನೆ, ಧನ್ಯವಾದಗಳು ನೀಡ್ತಾ ಇದ್ದೇನೆ. ಮತ್ತು ಬಂದಂಥ ಎಲ್ಲ ನಾಗರಿಕ ಬಂಧುಗಳು ಒಂದು ಆಸಕ್ತಿಯಿಂದ ಇಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ತಾವು ಕೂಡ ಮುಂದಿನ ಈ 1 ಗಂಟೆಯ ಕಾರ್ಯಕ್ರಮ 1.5 ಗಂಟೆಯ ಕಾರ್ಯಕ್ರಮದಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಬೇಕು ಅಂತ ಹೇಳುತ್ತಾ, ಮತ್ತು ಇಲ್ಲಿ ನಮಗೆ ಒಂದು ಸ್ಥಳಾವಕಾಶ ಮಾಡಿಕೊಟ್ಟಂಥ ಬಾಲಮಾರುತಿ ವ್ಯಾಯಾಮ ಶಾಲೆ ಮತ್ತು ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ಕಿಂಗ್ ಸ್ಟಾರ್ ಸೇವಾ ಸಮಿತಿ ಇದರ ಸದಸ್ಯರು ಕೂಡ ವಂದನೆಗಳನ್ನು